ಆಗ್ತಾ ಇದ್ದಾರೆ. ಸೊ ಇದರ ನಡುವೆ ಹೆಂಗೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೊಂದಾಣಿಕೆ ಇಲ್ಲಿ ಬಂದು ಏನಾಗಿದೆ, ನಮ್ಮ ಪಕ್ಷದ ಅಭ್ಯರ್ಥಿ ಆದರೆ ಇದೇನು ಸಮಸ್ಯೆ ನಮ್ಗೆ ಎದುರಾಗಲ್ಲ. ಬೇರೆ ಪಕ್ಷದವರು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ಎದುರಾಗ್ತಕ್ಕಂಥದ್ದು ಸಹಜ. ಆ ಪ್ರಸಂಗ ಯಾವ ಥರ ಉದ್ಭವ ಆಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಾವೆಲ್ಲರೂ ಕೂಡ ತೀರ್ಮಾನ ತಗೊಳ್ಳೋದು ಒಳ್ಳೇದು ಅನಿಸ್ತು. ಒಂದು ಕಡೆ ದೇವೇಗೌಡರು ಬರ್ತಾರೆ, ತುಂಬ ಇನ್ನೂ ಇಲ್ಲ, ಇನ್ನು ಅದೇನು ಚರ್ಚೆಗಳು ನಡೆದಿಲ್ಲ. ಖಂಡಿತ ಮುಂದೆ ಒಳ್ಳೆಯ ಅಭ್ಯರ್ಥಿ ಹಾಕ್ತೇವೆ, ನಮ್ಮ ಪಾರ್ಟಿಗೆ ತಗೋತೀವಿ ಅಂತಕ್ಕಂಥ ಭಾವನೆನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನಮ್ಮ ಪಕ್ಷದ ಅಭ್ಯರ್ಥಿನೇ ಅಲ್ಲಿ ಹಾಕ್ತಾರೆ. ಉತ್ತಮವಾದಂಥ ಅಭ್ಯರ್ಥಿ ಹಾಕಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಹೇಳ್ತಾ ಇದ್ದಾರೆ. ಅದು ಇದು ಈಡೇರಿಸಬೇಕಿತ್ತು. ಸರ್ಕಾರಗಳು ಎಲ್ಲೋ ಒಂದು ಕಡೆ ವಿಫಲ ಆಗ್ತಾಯಿದೆ ಅಂತ ನನ್ನ ಭಾವನೆ. ಇವತ್ತು ನೀರು ಇಷ್ಟು ಬಿಡಲೇಬೇಕು ವರ್ಷಕ್ಕೆ ಅಂತಕ್ಕಂಥ ಏನೋ ಒಂದು ಇದನ್ನು ಸುಪ್ರೀಂ ಕೋರ್ಟ್ ನೀಡ್ತಾ ಇದೆ. ಖಂಡಿತ ನಮಗೆ ಇಲ್ಲಿಯ ನೀರಿನ ಲಭ್ಯತೆ ಮೇಲೆ ಆಧಾರದ ಮೇಲೆ ಫಸ್ಟ್ ನಮ್ಮ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದನ್ನ ಮೊದಲು ಇವರು ಅದಕ್ಕೆ ಸೀಮಿತವಾಗಿ ಇಟ್ಕೊಂಡು ಮುಂದಿಂದ ಬೇರೆ ರಾಜ್ಯಕ್ಕೆ ಬಿಡೋವಂಥ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಅದನ್ನು ಹೋರಾಟ ಎಲ್ಲೋ ಒಂದು ಕಡೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ರೆ ವಿಫಲ ಆಗಿದ್ದಾರೆ. ಯಾವುದೇ ಪಕ್ಷಾತೀತವಾಗಿ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೆ ಒಂದು ತೀರ್ಮಾನವನ್ನು ತಗೋಬೇಕು ಅಂತ ವಿನಂತಿ. ಇದರಿಂದ ಹೋರಾಟ ಮಾಡೋದ್ರಿಂದ ಉಪಯೋಗ ಇಲ್ಲ. ಅದನ್ನು ಕಾನೂನು ರೀತಿ